ಬಾಬಾಗೆ ಕೇವಲ 27 ವರ್ಷ. ನೋಡಿದರೆ ಯಾವುದೋ ಬಾಲಿವುಡ್ ಸೂಪರ್ ಸ್ಟಾರ್ ತರ ಕಾಣುತ್ತಾರೆ. ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ, ಅಷ್ಟೇ ಚುರುಕಾದ ಮಾತುಗಳನ್ನು ಕೂಡ ಆಡುತ್ತಾರೆ. ದೂರದಿಂದಲೇ ತಮ್ಮ ದಿವ್ಯ ಶಕ್ತಿಯಿಂದ ಒಬ್ಬ ಮನುಷ್ಯನನ್ನ ಗುರುತಿಸುವ ಶಕ್ತಿ ಇವರಿಗಿದೆ. ಕೇವಲ ದೂರದಿಂದಲೇ ನೋಡಿ ಒಬ್ಬ ವ್ಯಕ್ತಿಯ ಹೆಸರನ್ನ, ವಯಸ್ಸನ್ನ, ಸಂಪೂರ್ಣ ಜಾತಕವನ್ನ ಹೇಳುವಷ್ಟು ಪರಮಶಕ್ತಿ ಇವರಲ್ಲಿ ಅಡಗಿದೆ. ಇಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವ ಈ ಹ್ಯಾಂಡ್ಸಮ್ ಬಾಬಾ ಯಾರು? ಅತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಭಕ್ತರ ಅಭಿಮಾನವನ್ನ ಪಡೆದಿದ್ದು ಹೇಗೆ? ಯಾಕೆ ಈಗಾಗಲೇ ಅಮೆರಿಕ, ಪಾಕಿಸ್ತಾನ, ರಷ್ಯಾದಂತಹ ಬೇಹುಗಾರಿಕೆ ಸಂಸ್ಥೆಗಳು ಇವರ ಮೇಲೆ ಕಣ್ಣಿಟ್ಟಿವೆ? ಈ ಎಲ್ಲ ಅಚ್ಚರಿಯ ಮಾಹಿತಿ ನಿಮಗೆ ತಿಳಿಯಬೇಕೆಂದ್ರೆ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕೇವಲ 27 ವರ್ಷದ ಬಾಬಾ ಬಾಗೇಶ್ವರ್ ಸ್ವಯಂ ಘೋಷಿತ ದೇವಮಾನವ ಆಗಿದ್ದಾರೆ. ಇವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ಸುದ್ದಿ ಮಾಡುತ್ತಿವೆ. ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆಯ ಬಾಗೇಶ್ವರ ಧಾಮ್ ದೇಗುಲದ ಪೀಠಾಧೀಶ್ವರ ಆಗಿರುವ ಬಾಗೇಶ್ವರ ಬಾಬಾ ಕಳೆದ ಕೆಲವು ದಿನಗಳಿಂದ ಟಿವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗುತ್ತಿದ್ದಾರೆ. ಬಾಗೇಶ್ವರ ಬಾಬಾ ಅವರ ಹೆಸರು ಧೀರೇಂದ್ರ ಕೃಷ್ಣ ಶಾಸ್ತ್ರಿ, ಆದ್ರೆ ಅವರು ಬಾಗೇಶ್ವರ ಬಾಬಾ ಎಂದೇ ಜನರಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಜೊತೆಗೆ ಅವರನ್ನು ನೋಡಲು ಬಿಜೆಪಿ, ಕಾಂಗ್ರೆಸ್, ಎನ್ಸಿಪಿ ಹೀಗೆ ಹಲವಾರು ರಾಜಕೀಯ ಪಕ್ಷಗಳ ನಾಯಕರು ಮುಂದಾಗುತ್ತಿದ್ದಾರೆ. ಬಾಗೇಶ್ವರ್ ಬಾಬಾ ಅವರ ಸತ್ಸಂಗಕ್ಕೆ ಸಾವಿರಾರು ಜನರು ನೆರೆದಿರುತ್ತಾರೆ. ಈ ಸಂದರ್ಭದಲ್ಲಿ ಜನರ ಮಧ್ಯೆ ಇರುವ ವ್ಯಕ್ತಿಯ ಹೆಸರಿನಿಂದಲೇ ಕರೆದು ಎಲ್ಲರನ್ನ ಅಚ್ಚರಿ ಮೂಡಿಸುತ್ತಾರೆ. ಇಷ್ಟು ಮಾತ್ರವಲ್ಲದೆ ಈ ವ್ಯಕ್ತಿ ಎದುರಿಸುತ್ತಿರುವ ಸಮಸ್ಯೆಗಳು, ಅವು ಎಷ್ಟು ದಿನಗಳಿಂದ ಇವೆ, ಅವುಗಳಿಗೆ ಮಾಡಬೇಕಾದ ಪರಿಹಾರ ಇತ್ಯಾದಿ ಮಾಹಿತಿಗಳನ್ನ ಕಾಗದದ ಮೇಲೆ ಬರೆದು ಅವರಿಗೆ ಕೊಡುತ್ತಾರೆ. ಇಷ್ಟೆಲ್ಲ ನಿಖರವಾಗಿ ಹೇಳುತ್ತಿದ್ದಂತೆ ಎದುರಿಗಿದ್ದ ವ್ಯಕ್ತಿ ಬಾಬಾ ಅವರ ಪವಾಡಕ್ಕೆ ಮಾರು ಹೋಗುತ್ತಾನೆ. ವಿಶೇಷತೆ ಏನೆಂದರೆ ಬಾಬಾ ಬರೆಯುವ ಎಲ್ಲ ಸವಿಸ್ತಾರ ಮಾಹಿತಿ, ಸಮಸ್ಯೆಗಳು ಆ ವ್ಯಕ್ತಿಯ ವಿವರಕ್ಕೂ ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಹೋಲಿಕೆಯಾಗುತ್ತದೆ. ಮತ್ತೊಂದು ಸತ್ಸಂಗದಲ್ಲಿ ಬಾಗೇಶ್ವರ್ ಬಾಬಾ ಅವರು ಪವಾಡವೊಂದನ್ನ ಮಾಡಿದ್ದು ಅದು ತುಂಬಾನೇ ವೈರಲ್ ಆಗಿದೆ. ಸತ್ಸಂಗ ನಡೆಸುತ್ತಿರುವಾಗಲೇ ವ್ಯಕ್ತಿಯೊಬ್ಬ ತನ್ನ ದೇಹದಲ್ಲಿ ದೆವ್ವ, ಪ್ರೇತ, ಆತ್ಮ ಸೇರಿಕೊಂಡಿದೆ ಎಂದು ಹೇಳುತ್ತಾನೆ. ಇದರಿಂದ ತನಗೆ ತೊಂದರೆ ಆಗುತ್ತಿದೆ. ಆಗ ಬಾಬಾ ಬಾಗೇಶ್ವರ್ ಅವರು ಈ ವ್ಯಕ್ತಿಯ ದೇಹದಲ್ಲಿರುವ ದೆವ್ವವನ್ನ ಓಡಿಸಿ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ದೇಹದಲ್ಲಿದ್ದ ದೆವ್ವವು ಬಾಬಾರೊಂದಿಗೆ ಮಾತನಾಡುತ್ತದೆ. ಇದನ್ನು ಕಂಡ ಜನೋಸ್ತಮ ಅಚ್ಚರಿಯಾಗಿದೆ. ಬಾಬಾ ಬಾಗೇಶ್ವರ್ ಎಂದೇ ಹೆಸರಾದಂತಹ ಸ್ವಯಂ ಘೋಷಿತ ದೇವಮಾನವ ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ಇಡೀ ದೇಶದ ಗಮನವನ್ನ ಈಗ ಸೆಳೆಯುತ್ತಿದ್ದಾರೆ. ತಮ್ಮ ದಿವ್ಯ ದರ್ಬಾರ್ನಲ್ಲಿ ದಿವ್ಯ ಶಕ್ತಿಯ ಮೂಲಕ ಜನರ ಸಮಸ್ಯೆಯನ್ನ ಪರಿಹರಿಸುವುದಾಗಿ ಹೇಳಿಕೊಂಡಿರುವ ಅವರು ಕಥಾ ವಾಚನ ಕಾರ್ಯಕ್ರಮದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ಇದೀಗ ಅವು ಹೆಚ್ಚಾಗಿ ವಿವಾದಕ್ಕೂ ಕೂಡ ಗ್ರಾಸವಾಗುತ್ತಿವೆ. ಬಾಗೇಶ್ವರ್ ಬಾಬಾ ಕಳೆದ 3 ತಲೆಮಾರುಗಳಿಂದ ನಡೆದು ಬರುತ್ತಿರುವ ಪದ್ಧತಿಯಂತೆ ಆಂಜನೇಯನ ಉಪಾಸನೆಯನ್ನು ಮಾಡುತ್ತಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ. ಲಕ್ಷಾಂತರ ಭಕ್ತರ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ. ಜನರು ತಮ್ಮ ಸಮಸ್ಯೆಯನ್ನ ಹೇಳಿಕೊಳ್ಳುವ ಮೊದಲೇ ಅವರು ಅವರ ಸಮಸ್ಯೆ ಬಗ್ಗೆ ಬಾಬಾ ಮಾಹಿತಿ ನೀಡುತ್ತಿದ್ದಾರೆ. ಇದು ಜನರನ್ನ ಆಕರ್ಷಿಸಲು ಮುಖ್ಯ ಕಾರಣವಾಗಿದೆ. ಅವರು ಬೋಧಿಸುವ ಕಥಾಗಳು ಲಕ್ಷಾಂತರ ಭಕ್ತರನ್ನ ಸೆಳೆಯುತ್ತಿವೆ. ಜೊತೆಗೆ ಪವಾಡಗಳನ್ನು ಮಾಡುತ್ತಿದ್ದಾರೆ. ಇದರಿಂದ ಸಾಕಷ್ಟು ಜನರು ಅವರ ಪವಾಡಗಳಿಗೆ ಮಾರು ಹೋಗುತ್ತಿದ್ದಾರೆ. ಕಥಾ ಎಂಬ ಧಾರ್ಮಿಕ ಪ್ರವಚನ ನೀಡುವುದಕ್ಕಾಗಿ ಅವರು ದೇಶಾದ್ಯಂತ ಪ್ರವಾಸವನ್ನ ಕೈಗೆತ್ತಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರ ಮೂಲದ ಮೂಢನಂಬಿಕೆ ವಿರೋಧಿ ಸಂಘಟನೆಯು ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಮಗಿರುವ ನಿಗೂಢ ಪವಾಡ ಶಕ್ತಿಯನ್ನು ಪ್ರದರ್ಶಿಸುವಂತೆ ಸವಾಲು ಹಾಕಿದ್ದರು. ಈ ಸವಾಲಿಗೆ ಪ್ರತಿಕ್ರಿಯಿಸಿದ ಬಾಬಾ ಬಾಗೇಶ್ವರ್, ಬಾಲಾಜಿ ಮೇಲೆ ನನಗೆ ನಂಬಿಕೆ ಇದೆ. ತಾವು ಬಾಗೇಶ್ವರ ಬಾಲಾಜಿ ದೇವರ ಪರಮ ಭಕ್ತ ಎಂದುಕೊಂಡು ಹೇಳಿಕೊಂಡಿದ್ದಾರೆ. ನನ್ನ ಮಾತುಗಳು ಹಾಗೂ ಕ್ರಿಯೆಗಳನ್ನು ಯಾರು ಬೇಕಾದರೂ ಕ್ಯಾಮೆರಾ ಎದುರು ಪ್ರಶ್ನಿಸಬಹುದು. ನನ್ನನ್ನು ಯಾವುದೇ ರೀತಿ ಪ್ರಭಾವಿಸಿದರೂ ನಾನು ಅದನ್ನ ಬರೆಯುತ್ತೇನೆ. ನಾನು ಏನು ಬರೆಯುತ್ತೇನೆ ಅದು ಸತ್ಯವಾಗುತ್ತದೆ ಎಂದು ನುಡಿದಿದ್ದಾರೆ. ಬಾಗೇಶ್ವರ್ ಬಾಬಾ ನಡೆಸುವ ಕಥಾ ವಿಡಿಯೋಗಳು ವಿಶ್ವಾದ್ಯಂತ ಈಗ ಹೆಸರುವಾಸಿಯಾಗಿವೆ. ಅದರಲ್ಲಿ ಇತ್ತೀಚೆಗೆ ಜನರ ಮಧ್ಯೆ ಇದ್ದಂತಹ ಪತ್ರಕರ್ತರೊಬ್ಬರನ್ನ ಬಾಬಾ ಕರೆಯುತ್ತಾರೆ. ಬಳಿಕ ಅವರ ಕುಟುಂಬದ ಸದಸ್ಯರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬಾಬಾಗೆ ತಮ್ಮ ಕುಟುಂಬದ ಸಂಪೂರ್ಣ ಮಾಹಿತಿ ತಿಳಿದಿರುವುದು ಅಸಾಧಾರಣ ಎಂದು ಆ ಕಾರ್ಯಕ್ರಮದಲ್ಲಿ ಈ ಹಿಂದೆ ಈ ಬಾಬಾವನ್ನ ದ್ವೇಷಿಸುತ್ತಿದ್ದ ಆ
ಪತ್ರಕರ್ತ ಈಗ ಬಾಬಾ ಅವರನ್ನ ಒಪ್ಪಿಕೊಂಡಿದ್ದಾನೆ, ಅವರ ಪವಾಡಗಳನ್ನ ಒಪ್ಪಿಕೊಂಡಿದ್ದಾನೆ. ಹೀಗೆ ಬಾಬಾರನ್ನ ಯಾರು ಮೊದಲು ಸಂಶಯ ಪಡುತ್ತಿದ್ದರೋ ಅಂತವರೆಲ್ಲ ಈಗ ಬಾಬಾ ಅವರ ಅನುಯಾಯಿಯಾಗಿದ್ದಾರೆ. ಇದೇ ರೀತಿ ಹಿಂದೆ ಶಿರಡಿಯ ಸಾಯಿಬಾಬಾ ಅವರಿಗೂ ಕೂಡ ಮೊದಲು ತುಂಬಾ ಜನ ಅವರ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುತ್ತಿದ್ದರು ಹಾಗೂ ಅವರೊಬ್ಬ ಮೋಸಗಾರ ಎಂದು ಹೇಳುತ್ತಿದ್ದರು. ಮುಂದೆ ಇದೇ ರೀತಿ ಹೇಳಿದವರೆಲ್ಲ ಕೂಡ ಸಾಯಿಬಾಬಾ ಅವರ ಭಕ್ತರಾಗಿದ್ದಾರೆ. ಈಗ ಅದು ಇತಿಹಾಸವಾಗಿದೆ. ಬಾಗೇಶ್ವರ ಧಾಮ್ನ ವೆಬ್ಸೈಟ್ ಪ್ರಕಾರ ಪಂಡಿತ್ ಶಾಸ್ತ್ರಿ ಅವರಿಗೆ 27 ವರ್ಷ ವಯಸ್ಸು. ಇಲ್ಲಿರುವ ಹನುಮಾನ್ ದೇವಸ್ಥಾನ ಸುಮಾರು 300 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿದೆ. ಧಾರ್ಮಿಕ ತಾಣಕ್ಕೆ ಅವರ ಕಥಾಗಳು ಲಕ್ಷಾಂತರ ಭಕ್ತರನ್ನ ಕರೆತರುತ್ತಿವೆ. ಅವರು ಅನೇಕ ಸಾರ್ವಜನಿಕ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಿವ್ಯ ದರ್ಬಾರನ್ನ ಪ್ರತಿ ಗುರುವಾರ ಮತ್ತು ಶನಿವಾರ ಬಾಗೇಶ್ವರ ಧಾಮ್ನಲ್ಲಿ ಆಯೋಜಿಸಲಾಗುತ್ತದೆ. ಕಥಾ ಬಳಿಕ ಅವರು ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ನೀಡುತ್ತಿದ್ದಾರೆ. ಧೀರೇಂದ್ರ ಶಾಸ್ತ್ರಿ ಯಾವಾಗಲೂ ತಮ್ಮ ಬಳಿ ಗದೆಯೊಂದನ್ನ ಇಟ್ಟುಕೊಂಡಿದ್ದಾರೆ. ತಾವು ಆಂಜನೇಯ ದೇವರಿಂದ ಧೈರ್ಯ ಪಡೆಯುವುದಾಗಿ ಹೇಳಿಕೊಂಡಿದ್ದಾರೆ. ಅಂದ ಹಾಗೆ ಧೀರೇಂದ್ರ ಶಾಸ್ತ್ರಿ ಅವರು ಜುಲೈ 4, 1996ರಂದು ಮಧ್ಯಪ್ರದೇಶದ ಛತ್ತರ್ಪುರ್ ಜಿಲ್ಲೆಯ ಗಡ ಗ್ರಾಮದಲ್ಲಿ ಜನಿಸುತ್ತಾರೆ. ಅವರ ತಾಯಿ ಸರೋಜಾ ಗರ್ಗ್ ಮತ್ತು ತಂದೆ ರಾಮ್ ಕೃಪಾಲ್ ಗರ್ಗ್. ಈ ದಂಪತಿಗಳಿಗೆ ಹಿರಿಯರಾದವರು ಇವರೇ ಆಗಿದ್ದಾರೆ ಮತ್ತು ಇವರು ಹಿಂದೂ ಸರಯುಪರಿನ್ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಇವರ ತಂದೆ ಕೂಡ ಅರ್ಚಕರಾಗಿದ್ದರು. ಶಾಸ್ತ್ರಿಯವರ ಬಾಲ್ಯವು ಬಡತನದಿಂದ ಕೂಡಿತ್ತು. ಅವರ ಕುಟುಂಬವು ಒಂದು ಗುಡಿಸಲು ಮನೆಯಲ್ಲಿ ವಾಸವಾಗಿತ್ತು. ಬಾಲ್ಯದಲ್ಲಿ ಅವರು ತಮ್ಮ ಹಳ್ಳಿಯ ಜನರಿಗೆ ಕಥೆಯನ್ನು ಕೂಡ ಹೇಳುತ್ತಿದ್ದರು. ಶಾಸ್ತ್ರಿ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಗಂಜ್ ಗ್ರಾಮದಲ್ಲಿ ಮುಗಿಸಿದ್ದಾರೆ. ಧೀರೇಂದ್ರ ಶಾಸ್ತ್ರಿ ಅವರು ರಾಮ್ ಭದ್ರಾಚಾರ್ಯರ ಶಿಷ್ಯರಾಗಿದ್ದಾರೆ. ಶಾಸ್ತ್ರಿ ಅವರು ರಾಮಚರಿತ ಮಾನಸ ಮತ್ತು ಶಿವಪುರಾಣಗಳ ಉಪದೇಶಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಶಾಸ್ತ್ರಿ ಅವರು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಈ ಧಾಮದಲ್ಲಿ ದಿವ್ಯ ದರ್ಬಾರನ್ನ ಆಯೋಜಿಸುತ್ತಾರೆ. ಅಲ್ಲಿ ಅವರು ಹನುಮಂತನಿಂದ ಪಡೆದ ತಮ್ಮ ದೈವಿಕ ಶಕ್ತಿಗಳಿಂದ ಜನರ ಎಲ್ಲಾ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಸಾಮಾಜಿಕ ನೋವುಗಳನ್ನು ಗುಣಪಡಿಸುತ್ತಿದ್ದಾರೆ. ಬಾಗೇಶ್ವರ್ ಬಾಬಾ ಅವರು ತಮ್ಮ ಧಾಮದಲ್ಲಿ ಅನ್ನಪೂರ್ಣ ಕಿಚನ್ ಅನ್ನ ಕೂಡ ಸ್ಥಾಪಿಸಿದ್ದಾರೆ. ಅಲ್ಲಿ ಅವರು ತಮ್ಮ ಅನುಯಾಯಿಗಳಿಗೆ ಉಚಿತ ಆಹಾರದ ಅರ್ಪಣೆಯನ್ನ ಏರ್ಪಡಿಸಿದ್ದಾರೆ. ಅವರು ಬಡ ಮತ್ತು ನಿರ್ಗತಿ ಹೆಣ್ಣು ಮಕ್ಕಳ ಸಲುವಾಗಿ ವಿವಾಹಕ್ಕಾಗಿ ವಾರ್ಷಿಕ ಕಾರ್ಯಕ್ರಮವನ್ನು ಸಹ ನಡೆಸುತ್ತಿದ್ದಾರೆ. 2021ರಲ್ಲಿ ಘರ್ ವಾಪಸಿ ಕಾರ್ಯಕ್ರಮ ಸಂದರ್ಭದಲ್ಲಿ ಶಾಸ್ತ್ರಿ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂತಹ 3,000 ಜನರನ್ನ ಮರಳಿ ಹಿಂದೂ ಧರ್ಮಕ್ಕೆ ಕರೆತಂದು ದೊಡ್ಡ ಸುದ್ದಿಯನ್ನೇ ಮಾಡಿದ್ದರು. ಇದೇ ಕಾರಣ ಹಲವಾರು ದೇಶಗಳು ಇವರ ಮೇಲೆ ಈಗ ಹದ್ದಿನ ಕಣ್ಣನ್ನಿಟ್ಟಿವೆ. ಹೀಗಾಗಿ ಜನವರಿ 25, 2023ರಂದು ಮಧ್ಯಪ್ರದೇಶ ಸರ್ಕಾರವು ಶಾಸ್ತ್ರಿ ಅವರಿಗೆ ಬಂದ ಬೆದರಿಕೆಯ ನಂತರ ಅವರ ಭದ್ರತೆಯನ್ನು ಕೂಡ ಈಗ ಹೆಚ್ಚಿಸಿದೆ. ದಿನದಿಂದ ದಿನಕ್ಕೆ ಇವರ ಅನುಯಾಯಿಗಳ ಸಂಖ್ಯೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚಾಗುತ್ತಿದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಈಗ ಅತಿ ಹೆಚ್ಚು ಹೆಸರುವಾಸಿಯಾಗಿರುವ ಮೋದಿಯವರ ಅಭಿಮಾನಿಗಳಿಗಿಂತ ಜಾಸ್ತಿ ಇವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ. ಇದೇ ಕಾರಣ ಬರುವ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಇರುವ ಅಭೂತಪೂರ್ವ ಪ್ರಸಿದ್ಧಿಯನ್ನ ಇವರು ಮೀರಿಸಲಿದ್ದಾರೆ ಮತ್ತು ಅವರಿಗಿಂತ ಹೆಚ್ಚು ಅಭಿಮಾನಿಗಳನ್ನ ಪಡೆಯಲಿದ್ದಾರೆ ಅನ್ನುವ ಮಾಹಿತಿ ಈಗಾಗಲೇ ಕೊಡಲಾಗಿದೆ. ಇವರ ಈ ಒಂದು ಪ್ರಸಿದ್ಧಿಯನ್ನ ಕಂಡು ಮುಂದೊಂದು ದಿನ ನರೇಂದ್ರ ಮೋದಿ ಅವರೇ ಈ ಬಾಬಾಗೆ ಬಗ್ಗಿ ನಮಸ್ಕಾರ ಮಾಡುವಂತಹ ಪರಿಸ್ಥಿತಿ ಬರಬಹುದು ಎಂದು ಊಹಿಸಲಾಗಿದೆ. ಯಾಕಂದ್ರೆ ಇವರ ಪ್ರಸಿದ್ಧಿ ದಿನದಿಂದ ದಿನಕ್ಕೆ ಬರೀ ಭಾರತದಲ್ಲಿ ಅಲ್ಲದೆ ವಿಶ್ವಾದ್ಯಂತ ಕೂಡ ಹರಡುತ್ತಿದೆ. ಹೌದು, ಬಾಬಾ ಬಾಗೇಶ್ವರ್ ಅವರ ಕೀರ್ತಿ ಇನ್ನೂ ಹೆಚ್ಚಾಗಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.